ಸಂಕೇತ ಬೆಳರಿಂಗೆ ಸಂಪರ್ಕ ರಸ್ತೆಯು ಮರು ಡಾಮರೀಕರಣಕ್ಕೆ ಅನುದಾನ ಮಂಜೂರು ಮಾಡಿದಂತಹ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಈ ಕ್ಷೇತ್ರದ ಅಭಿವೃದ್ಧಿ ರೂವಾರಿಯಾಗಿರುವಂತಹ ಸನ್ಮಾನ್ಯ ಶ್ರೀ UT ಖಾದರ್ ಅವರಿಗೆ ಕಿನ್ಯಾ ಗ್ರಾಮಸ್ಥರ ಪರವಾಗಿ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಕಿನ್ಯಾ ಕೇಂದ್ರ ಜಮಾಅತಿನ ಅಧ್ಯಕ್ಷರಾದಂಥ ಇಸ್ಮಾಯಿಲ್ ಹಾಜಿ ಅವರಿಗೂ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಈ ಊರಿನ ಹಿರಿಯ ವ್ಯಕ್ತಿಯಾದಂಥ ಅಬುಸಾಲಿ ಹಾಜಿ ಅವರಿಗೂ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಿನ್ಯಾ ಜಮಾಅತ್ ಕೋಶಾಧಿಕಾರಿ ಆಗಿರುವಂತಹ ಸಾಗವಾಗ್ ಬಾವುಚ ಅವರಿದ್ದಾರೆ, ಅವರಿಗೂ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಕಿನ್ಯಾ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾದಂಥ ಹಮೀದ್ ಕಿನ್ಯರ್ ಅವರಿಗೂ ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ಕಿನ್ಯಾ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಸಿರಾಜುದ್ದೀನ್ ಕಿನ್ಯಾ ಮತ್ತು ಫಯಾಜ್ ಕಿನ್ಯಾ ಮತ್ತು ಸಂತೋಷ್ ಮಾಂತೆರೋ ಮತ್ತು ಎಲ್ಲರಿಗೂ ನಾನು ಸ್ವಾಗತ ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಿಲ್ಲವ ಮುಖಂಡರಾದಂಥ ನಮ್ಮ ನಾಯಕರಾದಂಥ ರಾಘವಣ್ಣ ಅವರಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ಜಿಲ್ಲಾ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷರಾದಂಥ ಅಬ್ಬುಚನ ಅವರಿದ್ದಾರೆ, ಅವರಿಗೂ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ನೀಡ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಕಿನ್ಯಾ ಗ್ರಾಮದ ಹಿರಿಯ ಮುಖಂಡರಾದಂತಹ ಅಬುಸಾಲಿ ಮತ್ತು ನಮ್ಮ ಕಿನ್ಯಾ ಗ್ರಾಮದ ಅಧ್ಯಕ್ಷರಾದಂತಹ ಮೊಹಮ್ಮದ್ ರಹಮತ್ ನಗರ ಮತ್ತು ಅಬುಸಾಲಿ ಮತ್ತು ಕುರಿಯದ ಎಲ್ಲ ಘಟಕದ ಅಧ್ಯಕ್ಷರುಗಳಿಗೂ ಮತ್ತು ನಮ್ಮ ಬೆಳರಿಂಗೆ ಘಟಕದ ಎಲ್ಲ ಅಧ್ಯಕ್ಷರುಗಳಿಗೂ ಮತ್ತು ಮೀಂಪಿರಿ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಮೀನಾದಿ ಘಟಕದ ಎಲ್ಲ ಅಧ್ಯಕ್ಷರಿಗೂ, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೂ, ಸಂಘ ಸಂಸ್ಥೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಪದಾಧಿಕಾರಿಗಳಿಗೂ ಮತ್ತು ಕಿಲರಿಯಾ ಮಸೀದಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಅವರಿಗೂ ಮತ್ತು ಕಿನ್ಯಾ ಗ್ರಾಮ ಪಂಚಾಯತಿಯ ಸದಸ್ಯರಾದಂಥ ಸೈಯದ್ ತಾಹರ್ ಅವರಿಗೂ ಮತ್ತು ನಮ್ಮ ಎಲ್ಲ ಘಟಕದ ನಾಗರಿಕರಿಗೂ ಮತ್ತು ವಿವಿಧ ಎಲ್ಲ ನಮ್ಮ ಯುವ ಕಾಂಗ್ರೆಸ್ನ ಕಾರ್ಯಕರ್ತರಿಗೂ ಎಲ್ಲರಿಗೂ ಒಂದೇ ವಾಕ್ಯದಲ್ಲಿ ಸ್ವಾಗತವನ್ನು ನೀಡುತ್ತಾ ಈ ಒಂದು ಸ್ವಾಗತ ಭಾಷಣವನ್ನು ವಿರಾಮಗೊಳಿಸ್ತಾ ಇದ್ದೇನೆ. ನಾಟಕಲ್ ಮುಖ್ಯ ರಸ್ತೆಯಿಂದ ಸಂಕೇಶ ಬೆಳರಿಂಗ್ ಆಗಿ ಇವತ್ತು ರಹಮತ್ ನಗರಕ್ಕೆ ಸಂಪರ್ಕಿಸುವಂಥ ಪ್ರಮುಖವಾದ ರಸ್ತೆ ಇದು. ಬಹುಶಃ ನಮ್ಮ ಕಿನ್ಯಾ ಗ್ರಾಮದ ಒಂದು ಹೃದಯ ಭಾಗ ಅಂತ ಹೇಳ್ಬೋದು. ಇಡೀ ನಮ್ಮ ಕಿನ್ಯಾದ ಅಭಿವೃದ್ಧಿ ಈ ಒಂದು ಪ್ರದೇಶದ ಮುಖಾಂತರ ಇವತ್ತು ಆಗ್ತದೆ. ಈಗಾಗಲೇ ಬಹುಶಃ ಹಿಂದೆ ಈ ರಸ್ತೆಗೆ ಸಂಬಂಧಪಟ್ಟಾಗ ಅವತ್ತು ನಮ್ಮ ಹಿರಿಯರು ಗೌರವ ನಮ್ಮ ಅಗಲಿದಂಥ ಹುಸೇನ್ ಕುಂಜಾಜಿ ಅವರನ್ನು ಮತ್ತು ಅವತ್ತು ನಮ್ಮ ಹಿರಿಯರಾಗಿರುವಂಥ ನಮ್ಮ ಸಾಧುಗುಜಿ ಮಾಸ್ಟರು ಹಿಂದೆ ಭಾಳಷ್ಟು ಹಿರಿಯರು ಬಹುಶಃ ನಾವೆಲ್ಲ ಅವ್ರು ನೆನಪಿಸ್ಕೊಳ್ತೀವಿ. ಗ್ರಾಮ ಅಭಿವೃದ್ಧಿ ಅವರೆಲ್ಲ ಕೊಡುಗೆ, ಎಲ್ಲ ಹಿರಿಯರ ಕಿನ್ಯಾ ಗ್ರಾಮದ ಹಿರಿಯರ ಭಾಳಷ್ಟು ಕೊಡುಗೆ ಇದೆ. ಆ ಹಿರಿಯರ ಆ ಮಾರ್ಗದರ್ಶನ ಅನುಗುಣವಾಗಿ ಇವತ್ತು ಯುವ ಜನಾಂಗ ಕೂಡ ಅತ್ಯುತ್ತಮವಾಗಿ ಈ ಒಂದು ಗ್ರಾಮದಲ್ಲಿ ಕೆಲಸ ನಿರ್ವಹಿಸುವಂಥ ಇವತ್ತು ಅಭಿವೃದ್ಧಿ ಇವತ್ತು ಆಗ್ತಾಯಿದೆ. ಬಹುಶಃ ಈಗ ನಮ್ಮ ಜುಮ್ಮಾ ಸದ್ ಇಸ್ಮಾಯಿಲ್ ಹಾಜಿರವರು, ಅಫ್ಸಾಲಿ ಅಕ್ಕನವರು ಮತ್ತು ನಮ್ಮ ಇಂಥ ಎಲ್ಲ ಹಿರಿಯ ರಾಘವಣ್ಣ ಹಿರಿಯ ನಮ್ಮ ಮೊಹಮ್ಮದ್ ಹಸನ್ ಅವರು ಅಂಥ ಹಿರಿಯರೆಲ್ಲರೂ ಕೂಡ ಇವತ್ತು ಇದ್ದುಕೊಂಡು ಯುವ ಜನಾಂಗ ಇವತ್ತು ಅಭಿವೃದ್ಧಿಗೆ ಪೂರಕವಾಗಿದೆ. ನಮ್ಮ ಗ್ರಾಮ ಪಂಚಾಯತಿನ ಅಧ್ಯಕ್ಷರ ಲಕ್ಷ್ಮಕ್ಕ ಇರಲಿ, ಒಂದು ಉಪಾಧ್ಯಕ್ಷರಾದ ಸಿರಾಜ್ ಕಿನ್ಯರ್ ಇರಲಿ, ಮಾಜಿ ಅಧ್ಯಕ್ಷರಾದ ಹಮೀದ್ ಇರಲಿ, ಇವತ್ತಿನ ಸದಸ್ಯ ಫಾರೂಕ್ ಇರಲಿ, ಅದೇ ರೀತಿ ಸಂತೋಷ್ ಇರಲಿ, ವಾಹ ಇರಲಿ ಮತ್ತು ನಮ್ಮ ಫಯಾಜ್ ಇರಲಿ ಮತ್ತು ನಮ್ಮ ಅಬ್ಸಾಲಿ ಅವರಿರಲಿ, ಅಬ್ಬುಲ್ ಅಕ್ಷರ್ ಇರಲಿ, ಎಲ್ಲ ನಮ್ಮ ಹಿರಿಯ ಯಾರಿದ್ದಾರ ಎಲ್ಲರೂ ಕೂಡ ಈ ರಸ್ತೆಗೆ ಸಂಬಂಧಪಟ್ಟಾಗೆ ಅವರದ್ದು ಒಂದು ವಿವಿಧ ಬೇಡಿಕೆ ಇತ್ತು. ನಾನು ಮೊನ್ನೆ ಪವಿತ್ರವಾದ ನಮ್ಮ ಜುಮ್ಮಾ ಮಸೀದಿಯ ಕೂಟು ಜಾತ್ರೆಗೆ ಬಂದಾಗ ಕೋಡಿ ಬಗ್ಗೆ ಪ್ರಸ್ತಾವ ಮಾಡಿದ್ದೆ. ಅದಕ್ಕೆ ಯಾಕೆಂದರೆ ಹಿಂದೆ ಈಗ ಇದು ಸಂಪರ್ಕ ಆಗ್ತದೆ ಗ್ರಾಮ ಪಂಚಾಯತ್ಗೆ ಮೀನಾದಿಗೆ ಸಂಪರ್ಕಿಸುವಂಥ ಪ್ರಮುಖವಾದ ರಸ್ತೆ, ಅಲ್ಲಿಗ ಸೇತುವೆ ಕೂಡ ಆಗಿದೆ. ಆದಾಗ ಈ ಒಂದು ರಸ್ತೆಯನ್ನು ನಾವು ಇವತ್ತು ಸಂಕೇಶದಿಂದ ಇಲ್ಲಿಯವರೆಗೆ ಎಲ್ಲಿ ಕಾಂಕ್ರೀಟ್ ಆಗಿದೆ ಅಲ್ಲಿಯವರೆಗೆ ನಾವು ಈ ರಸ್ತೆಯನ್ನು 1 ಮೀಟರ್ ಆ ಕಡೆ ಈ ಕಡೆ ಅಗಲೀಕರಣ ಮಾಡಿ ಮರು ಡಾಮರೀಕರಣ ಮಾಡಲಿಕ್ಕೆ ನಮ್ಮ ಅನುದಾನ ನಾವು ಬಿಡುಗಡೆ ಮಾಡಿದ್ದೇವೆ. 55 ಅಂದರೆ ಆ್ಯಕ್ಚುಲಿ 20 ಇತ್ತು. ಮತ್ತು ಮೊನ್ನೆ ಚರ್ಚೆ ಮಾಡುವಾಗ ಸಿರಾಜ್ ಅವರು, ಹಮೀದ್ರವರು, ಫಯಾಜ್ರವರು, ಫಾರೂಕ್ ಅವರು ಅದೊಂದು ಮಾಡಿದ್ರಂತ ಕರೆಕ್ಟಾಗಿ ಮಾಡೋ ಏನಾದರೂ ಚುಮ್ಮಾನಿಗೆ ರಿಕ್ವೆಸ್ಟ್ ಮಾಡಿದ ಕಾರಣ ಇವತ್ತು ಒಂದು ಸೈಡ್ ಆ ಕಡೆ ಅಗಲೀಕರಣಗೊಳಿಸಿ ಸಂಪೂರ್ಣವಾಗಿ ಮರುಡಾಕ ಮಾಡಿ ಸುಮಾರು 55 ಲಕ್ಷ ಅನುದಾನದಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೇವೆ. ಇದು ಒಂದು. ಇದರ ಜೊತೆಯಲ್ಲಿ ಇಲ್ಲಿಯ ಶಿಕ್ಷಣಕ್ಕೆ ಶಾಲೆಗೆ ಸಂಬಂಧಪಟ್ಟ ಹಾಗೆ ಬಹುಶಃ ಒಮ್ಮೆಲೆ ಈ ಸಮಸ್ಯೆ ಬಗೆಹರಿಸಬೇಕಂತ ಹೇಳಿಕೊಂಡು ಲಾಸ್ಟ್ ಟೈಮ್ 2 ಕ್ಲಾಸ್ ರೂಮ್ ಅಲ್ಲ ಈಗ ಆಗಿದೆ, 2 ಕೊಠಡಿ ಲಾಸ್ಟ್ ಹೊಸತಾಗಿ ಮಾಡಿದೆ. ಮತ್ತು ಈ ಸಮಸ್ಯೆ ಮುಗಿಬೇಕಂತ ಹೇಳಿಕೊಂಡು 4 ಕೊಠಡಿ ಹೊಸ ಕೊಠಡಿಯನ್ನು ನಾವು ಇಲ್ಲಿಗೆ ಕೊಟ್ಟೆವು. ಯಾಕೆ ಮತ್ತೆ ಪ್ರಾಬ್ಲಮ್ ಆಗಬಾರ್ದು ಅಂತೇಳಿ. ಸೊ ಆ 4 ಕೊಠಡಿ ಹೊಸ ಕೊಠಡಿ ಕೂಡ ಟೆಂಡರ್ ಆಗಿದೆ.
ಅವರು ಇವರು ನಮ್ಮ ನಸೀರ್ ಅವರ ಜೊತೆಯಲ್ಲಿ ನಿಂತುಕೊಂಡು ಇವತ್ತು ಮಾಡ್ತಾರೆ. ಕೆಲವೊಂದು ರಸ್ತೆಗಳಾಗಿದೆ, ಇನ್ನೊಂದು 2 ರಸ್ತೆ ಆಗುವಂಥ ನಮ್ಮ ಇಸ್ಮಾಯಿಲ್ ಅವರು ಆ ಕಡೆ ಹೋಗೋ ರಸ್ತೆ ಆಗಿದೆ. ಅದು ಈಗ ಪಾಲಡಿ ಒಂದು ಪೆಂಡಿಂಗ್, ಮತ್ತು ನಮ್ಮ ಸಂಕೇಶ್ ಮೊದಲ ಅರ್ಧ ರಸ್ತೆ ಪೆಂಡಿಂಗ್, ಮತ್ತು ಬುಖಾರಿ ಮಸೀದಿ ಒಂದು ಪೆಂಡಿಂಗ್. ಈ 3 ಕೆಲಸವೂ ಕೂಡ ನಾವು ಈಗಲೇ ಅನುದಾನ ಬಿಡುಗಡೆ ಆಗಿದೆ, ಅದನ್ನು ಹಂತ ಹಂತವಾಗಿ ಅದನ್ನು ಈಡೇರಿಸುವಂಥ ಕೆಲಸ ಎಲ್ಲ ಕೂಡ ನಾವು ಇವತ್ತು ಮಾಡ್ತೇವೆ. ಮಿತ್ತರು ಸ್ಯಾಂಕ್ಷನ್ ಆಗಿದೆ. ಈಗ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಜೆ ಮುಖಾಂತರ ಇವತ್ತು ಎಷ್ಟು ಟ್ಯಾಂಕ್ ಇದೆ? 4 ವಾಟರ್ ಟ್ಯಾಂಕ್, ಪೈಪ್ಲೈನ್ ಅಗತ್ಯವಿದೆ, ಬೋರ್ವೆಲ್. ಇವತ್ತು ಟೋಟಲ್ ಈ ಕುಡಿಯೋ ನೀರಿಗೆ ಸಂಬಂಧಪಟ್ಟ ಕೂಡ ನಮ್ಮ ಶಾಶ್ವತವಾದ ಕುಡಿಯೋ ನೀರು ತುಂಬೆಯಿಂದ ಬರೋ ತನಕ ಇದೊಂದು ಪರಿಹಾರವಾಗಿ ಗ್ರಾಮಕ್ಕೆ ಇವತ್ತು ಸಿಗ್ತದೆ. ಆದ ಕಾರಣ ರಸ್ತೆ ಅದೇ ಮತ್ತು ನಮ್ಮ ಕಿನ್ಯಾಗೆ ರಹಮತ್ನಾಗ್ ಮುಖ್ಯ ರಸ್ತೆಯನ್ನು ಮಂಜಾಡಿ ಸಂಪರ್ಕಿಸುವಂಥ ಮಲ್ಲಪಡ್ಪು ರಸ್ತೆ ಇದೆ. ಅದು ನಾವು ಎಸ್ಟಿಮೇಟ್ ಮಾಡಿ ಕಲಿಸಿದ್ದೇವೆ, ದೊಡ್ಡ ಕೆಲಸ ಆದ ಕಾರಣ ಅದು ನಮಗೆ ದೊಡ್ಡ ಯೋಜನೆ ಇವತ್ತು ಆಗಬೇಕು. ಇದರ ಬಗ್ಗೆ ಅದರ ಮುಂದೆ ಕೂತ ಬಗ್ಗೆ ನಾವು ಚರ್ಚೆ ಮಾಡಿ ಹೋಗುವಂಥ ಅವಕಾಶ ಮಾಡುವ. ಯಾಕೆಂದರೆ ಈ ಊರು ಎಲ್ಲರೂ ಕೂಡ ಅತ್ಯಂತ ಸಂತೋಷದ ಇರುವಂಥ ಒಂದು ಊರಾಗಿದೆ. ಎಲ್ಲ ಜಾತಿಯ ಮತ್ತು ಒಗ್ಗಟ್ಟು ಮತ್ತು ಪ್ರೀತಿ ವಿಶ್ವಾಸದ ಇರುವಂಥ ಊರಾಗಿದೆ. ಸೌಹಾರ್ದತೆಗೆ ಒಂದು ಅದಕ್ಕೆ ಅದೊಂದು ದೊಡ್ಡ ಪರಂಪರೆ ಮತ್ತು ಸಂದೇಶ ಈ ಕಿನ್ಯಾ ಗ್ರಾಮ ಅವತ್ತಿಂದಲೂ ಕೂಡ ಇವತ್ತು ಇರುವಂಥದ್ದು. ನಮ್ಮೆಲ್ಲ ಹಿರಿಯ ನಮಗೆ ಇಲ್ಲಿ ಕೊಡುವಂಥದ್ದು ಇಲ್ಲಿ ಅಂತ ದೇವಸ್ಥಾನಕ್ಕೆ ಕೂಡ ಮತ್ತು ನಮ್ಮ ಜುಮ್ಮಾ ಮಸೀದಿಗೆ ದಗಗಿರುವಂಥ ಒಂದು ಭಾವನಾತ್ಮಕ ಒಂದು ಸಂಬಂಧ. ಅದಕ್ಕೆ ಇದೆಲ್ಲ ಕೂಡ ಇವತ್ತು ಅರ್ಥ ಮಾಡಿಕೊಂಡು ನಾವೆಲ್ಲರೂ ಕೂಡ ಜೊತೆಯಲ್ಲಿ ಹೋಗುವಂಥ ವಿಚಾರ ಇವತ್ತು ಆಗಬೇಕು ಕೂಡ ಹೇಳಲಿಕ್ಕೆ ಇಚ್ಛಿಸಿ, ಬಹುಶಃ ನಿಮಗೆಲ್ಲರಿಗೂ ನನ್ನ ಶುಭಾಶಯನ ಇವತ್ತು ಸಲ್ಲಿಸಿಕೊಂಡು ಒಗ್ಗಟ್ಟಿನ ಏಕತೆ, ಪ್ರೀತಿಯ, ಸೌಹಾರ್ದತೆ ಕಿನ್ಯಾ ಗ್ರಾಮವಾಗಿ ನಾವು ಭವಿಷ್ಯದ ಈ ಜನಾಂಗಕ್ಕೆ ತಗೊಂಡು ಕೂಡ ಜವಾಬ್ದಾರಿಯೆಲ್ಲ ಹಮ್ಮಿಕೊಳ್ಳುವುದು ಹೇಳಿಕೊಂಡು ಎಲ್ಲನೂ ಶುಭಾಶಯ ಸಲ್ಲಿಸಿ, ಇನ್ನು ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಸಂಪೂರ್ಣ ಸಹಕಾರ ಊರವರು ಕೊಡಬೇಕು. ಕೆಲಸ ಆಗುವಾಗ ಸಣ್ಣ ಮಟ್ಟ ಆಡ್ತಾ ನಿಮಗೆಲ್ಲ ಆಗ್ತದೆ, ಗಾಡಿ ಸ್ವಲ್ಪ ಸೈಡಲ್ಲಿ ಹೋಗಬೇಕು, ಬದಿಯಲ್ಲಿ ಇಡಬೇಕು. ನೀವು ಎಷ್ಟವ್ರಿಗೆ ಸಹಕಾರ ಮಾಡ್ತೀರಿ ಅಷ್ಟು ಚೆನ್ನಾಗಿ ಅವರು ಕೆಲಸ ಮಾಡಿಕೊಂಡು ಹೋಗ್ತಾರೆ. ಒಂದು 10 ದಿನದ ನಂತರ ನಿಮಗೆ ಪರ್ಮನೆಂಟ್ ಪ್ರಾಬ್ಲಮ್ ಇಲ್ಲ. ಒಂದು ಕೆಲಸ ಆಗುವಾಗ ಅದ್ರ ಮೇಲೆ ಗಾಡಿ ತಗೊಂಡು ಹೋಗೋದು, ನಿಲ್ಲಿಸಿ ಅವನಿಗೆ ಬೈಯೋದು, ಅವ್ರಿಗೆ ಕೂಡ ಇಂಟ್ರೆಸ್ಟ್ ಹೋಗ್ತದೆ. ಎಷ್ಟಾಗ್ತದೆ ಅಷ್ಟು ಹಾಕಿಕೊಂಡು ಅವರು ಹೋಗ್ತಾರೆ. ಹೋದ ನಂತರ 2 ದಿನ ಮಳೆಗಾಲ ಬರುವಾಗ ಪ್ಯಾಚ್ ಬಿದ್ದರೆ ಈ ಪ್ಯಾಚ್ ಆಗಲಿ ಮತ್ತು ಜನ ಇಲ್ಲ. ಅದಕ್ಕೆ ಕೆಲಸ ಮಾಡುವಾಗ ತಮ್ಮ ಸಂಪೂರ್ಣವಾದ ಸಹಕಾರವೆಲ್ಲ ಕೊಡಬೇಕಂತ ನಾನು ಹೇಳಿಕೊಳ್ತಾ ನಿಮಗೆಲ್ಲರಿಗೂ ನನ್ನ ವಿಶೇಷ ಶುಭಾಶಯ ನಾನು ಸಲ್ಲಿಸಿಕೊಂಡು ಬಹುಶಃ ನಾನು ಕೆಲಸ ಶಂಕುಸ್ಥಾಪನೆ ಮಾಡ್ತೇನೆ.